ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಹಿರಿಯ ಮಗಳು ಐಶ್ವರ್ಯ ರಜನಿಕಾಂತ್ ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನ, ವಜ್ರ ಹಾಗೂ ಬೆಳ್ಳಿ ಆಭರಣಗಳ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐಶ್ವರ್ಯ ರಜನಿಕಾಂತ್ ಅವರ ಮನೆ ಕೆಲಸದಾಳು ಮತ್ತು ಕಾರು ಚಾಲಕನು ಪೊಲೀಸರು ಬಂಧಿಸಿದ್ದಾರೆ. ಚಾಲಕ ವೆಂಕಟೇಶನ ಕುಮ್ಮಕ್ಕಿನಿಂದ ಮನೆ ಕೆಲಸದಾಕೆ ಈಶ್ವರಿ ಸುಮಾರು 100 ಪವರ್ ಚಿನ್ನಾಭರಣ, 30 ಗ್ರಾಂ ವಜ್ರಾಭರಣ ಮತ್ತು 4 ಕೆಜಿ ಬೆಳ್ಳಿ ವಸ್ತುಗಳನ್ನು ಕಳ್ಳತನ ಮಾಡಿದಳು ಎಂದು ತಿಳಿದು ಬಂದಿದೆ. ಅಲ್ಲದೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಈ ಆಭರಣಗಳನ್ನು ಮಹಿಳೆ ಮಾರಾಟ ಮಾಡಿದ್ದರು ಮತ್ತು ಆ ದುಡ್ಡನ್ನು ಮನೆ ಖರೀದಿಗೆ ಬಳಸಿದ್ದರು. ಹಾಗೆ ಕೆಲ ಇತರೆ ವಸ್ತುಗಳನ್ನು ಖರೀದಿಸಲು ಸಹ ಬಳಸಲಾಗಿದೆ ಎಂದು ಪೊಲೀಸ್ ಪ್ರಕಟಣೆ ತಿಳಿಸಿದೆ. 18 ವರ್ಷಗಳಿಂದ ಮನೆ ಕೆಲಸದಾಕಿಯಾಗಿ ಕೆಲಸ ಮಾಡುತ್ತಿದ್ದ ಈಶ್ವರಿ ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ರಜನಿಕಾಂತ್ ಅವರ ಹಿರಿಯ ಪುತ್ರಿ ಐಶ್ವರ್ಯ ರಜನಿಕಾಂತ್ ಅವರ ಮನೆಗೆ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡಿದ್ದರು. ಈ ಹಿನ್ನೆಲೆ ಹಲವು ಬಾರಿ ಲಾಕರ್ ಅನ್ನು ತೆಗೆದು ಸ್ವಲ್ಪವೇ ಆಭರಣಗಳನ್ನು ಕಳ್ಳತನ ಮಾಡಿದ್ದರು. ಆ ಲಾಕರ್ ಬೀಗ ಇರುವ ಜಾಗವನ್ನು ಸಹ ತಿಳಿದುಕೊಂಡಿದ್ದ ಹಿನ್ನೆಲೆ ಹಲವು ಬಾರಿ ಲಾಕರ್ ತೆಗೆದು ದರೋಡೆ ಮಾಡುವ ಕೆಲಸ ಸುಲಭವಾಯಿತು ಎಂದು ತಿಳಿದು ಬಂದಿದೆ.